ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ತಮಿಳುನಾಡಿನ ಯುವ ಕಲ್ಯಾಣ ಮತ್ತು ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ನೀಡಿರುವ ಹೇಳಿಕೆಯನ್ನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬಲವಾಗಿ ಖಂಡಿಸಿದ್ದಾರೆ. ಜವಾಬ್ದಾರಿಯುತ ಸಚಿವರೊಬ್ಬರು ಈ ರೀತಿ ಹೇಳಿಕೆ ನೀಡಿರುವುದನ್ನ ಕೇಳಿ ಆಘಾತವಾಗಿದೆ. ಇದು ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಪ್ರಯತ್ನವಾಗಿದೆ. ಸನಾತನ ಎಂದ್ರೆ ಸದಾಕಾಲ ಇರುವಂತದ್ದು ಎಂದರ್ಥ. ಸಮಾಜದಲ್ಲಿ ಎಲ್ಲರೂ ಸುಖ ಸಂತೋಷದಿಂದ ಬದುಕಬೇಕೆಂಬುದು ಧರ್ಮ ಎನ್ನುವುದರ ಅರ್ಥ. ಹಾಗಿರುವಾಗ ಸಚಿವರು ಈ ರೀತಿ ಹೇಳಿಕೆ ನೀಡಬಾರದಿತ್ತು ಅಂತ ಪೇಜಾವರ ಸ್ವಾಮೀಜಿ ತಿಳಿಸಿದ್ದಾರೆ. ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವ ಕರೆಯನ್ನು ಕೊಟ್ಟದ್ದು ಕೇಳಿ ತುಂಬ ಆಘಾತವಾಗಿದೆ. ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮಂತ್ರಿಯಾಗಿ ಸಮಾಜದೊಳಗೆ ಇಂತಹ ವಿಷಬೀಜವನ್ನು ಬಿತ್ತುವ ಕಾರ್ಯ ಮಾಡಬಾರದು. ಸನಾತನ ಧರ್ಮ ಶಬ್ದವೇ ಹೇಳೋದು ಅದರ ಅರ್ಥ ಹೀಗಿದೆ, ಸದಾಕಾಲವೂ ಇರುವಂತಹದ್ದು. ಧರ್ಮ ಅನ್ನುವ ಶಬ್ದಕ್ಕರ್ಥ ನೋಡಿ, ಎಲ್ಲರೂ ಸುಖ ಸಂತೋಷದಿಂದ ಬದುಕಬೇಕು ಅಂತ ಬಯಸುವವರು. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗತ್ತೆ. ನಮ್ಮ ಪ್ರಯತ್ನ ನಮ್ಮ ಸುಖಕ್ಕೋಸ್ಕರ, ಆದರೆ ಅದು ಮತ್ತೊಬ್ಬರ ದುಃಖಕ್ಕೆ ಕಾರಣ ಆಗಬಾರದು. ಧಾರಣಾತ್ ಧರ್ಮ ಉಚ್ಯತೆ. ಸಮಾಜದಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಬಾಳಬೇಕು ಅಂತ ಆದರೆ ನಾವು ಯಾವ ಸೂತ್ರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೋ ಅದು ಧರ್ಮ. ನಮ್ಮ ಪ್ರಯತ್ನದಿಂದ ನಮಗೆ ಸುಖ ಆಗಬಹುದು, ಅದರ ಅಕ್ಕಪಕ್ಕದ ಮನೆಯವರಿಗೂ ಕೂಡ ದುಃಖ ಆಗಬಾರದು. ಅಷ್ಟೇ ಅಲ್ಲ, ನಮ್ಮ ಪ್ರಯತ್ನದಿಂದ ನಮಗೆ ಮಾತ್ರ ಸುಖ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ. ಇದು ಸನಾತನ ಧರ್ಮ. ಇಂತಹ ಧರ್ಮವನ್ನು ವಿರೋಧಿಸುವವರನ್ನು ನಾವು ಏನು ಅಂತ ಹೇಳಬೇಕು? ಹಾಗಾಗಿ ಇಂತಹ ಈ ಮಾತನ್ನು, ಸನಾತನ ಧರ್ಮವನ್ನು ವಿರೋಧಿಸಬೇಕು, ಅಷ್ಟೇ ಅಲ್ಲ ನಿರ್ಮೂಲನೆ ಮಾಡಬೇಕು ಅನ್ನುವ ಹೇಳಿಕೆ ಸಮಾಜದಲ್ಲಿ ಯಾರಿಗೂ ಕೂಡ ಸುಖ ಸಂತೋಷ ಇರಬಾರದು, ಎಲ್ಲರೂ ಕೂಡ ದುಃಖದಿಂದಿರಬೇಕು, ನಾನು ಹೇಗಿದ್ರೂ ಅದು ನಡೆಯುತ್ತೆ ಅನ್ನುವ ಮನೋಭಾವವನ್ನು ಸೂಚಿಸುತ್ತೆ. ಇಂತಹ ಹೇಳಿಕೆಯನ್ನು ನಾವು, ಇಂತಹ ಪ್ರವೃತ್ತಿಯನ್ನು ನಾವು ಬಲವಾಗಿ ಖಂಡಿಸ್ತೇವೆ.